ಈ ಕಾರಣದಿಂದ ಪುತ್ತಿಲ ಅವರ ಹಿಂದಿರುವಂತಹ ಪ್ರಾಮಾಣಿಕತೆ ನನಗೆ ಗೊತ್ತಿಲ್ಲ ಮಾರ್ರೆ, ಅವರು ಹೇಗೆ ಈ ಥರ ಕೆಲಸ ಮಾಡ್ತಾರೆ ಅಂತ. ನಾನು ಅತಿ ಹತ್ತಿರದಿಂದ ಆ ಇಲೆಕ್ಷನ್ ಟೈಮಲ್ಲಿ ನೋಡ್ತಾ ಇದ್ದಿದ್ರಿಂದ ನನಗೆ ಗೊತ್ತಾಗ್ತಿತ್ತು, ನಿದ್ದೆನೇ ಮಾಡ್ತಿರ್ಲಿಲ್ಲ ಆ ಮನುಷ್ಯ. 2 ಗಂಟೆ 3 ಗಂಟೆಗೆ ನಾನೇ ಕೆಲವೊಂದ್ಸಲ, ಎಲ್ಲ ದಿನ ಅಲ್ಲ, ಯಾವುದೋ ಒಂದು ಗದ್ದೆಯಲ್ಲಿ ನಡೆಯುವಂಥ ದೈವದ ನೇಮೋತ್ಸವದಲ್ಲಿ ನಾನು ಅವ್ರ ಜೊತೆಗೆ ಇರ್ತಿದ್ದೆ. ಪ್ರತಿನಿತ್ಯ ಇವರು ಹಾಗೆ ಇರ್ತಿದ್ದು, ನಾನು ಒಂದೊಂದು ದಿವಸ ಇರ್ತಿದ್ದೆ ಅಷ್ಟೇ. ಇವರು 4 ಗಂಟೆಗೆ ಬಂದು ಮಲಗಿದ್ರೆ 5:05ವರೆಗೆ ಎದ್ದು ಹೊರಟಾಯಿತು, ಮಾಡಬೇಕಾದ ಕಾರ್ಯತಂತ್ರಗಳಿಗೆ ಹೊರಟಾಯಿತು. ಬಿಡಿ ಇಲೆಕ್ಷನ್ ಲೆಕ್ಕಾಚಾರ ಬಿಡಿ, ನಮ್ಮ ಅಶ್ಮಿ ಕಂಪಾರ್ಟ್ಮೆಂಟ್ ಅಲ್ಲಿ ಪುತ್ತಿಲ ಪರವಾದ ಒಂದು ದೊಡ್ಡ ಸಭೆ ಇತ್ತು. ಆ ಸಭೆಯಲ್ಲಿ ನಾನು ಭಾಷಣ ಮಾಡಿದ್ದೆ, ಪುತ್ತಿಲ ಅವರ ಭಾಷಣವೂ ಇತ್ತು. ಅಲ್ಲಿನ ನಂತರ ಇನ್ನೆಲ್ಲಿಗೂ ಹೋಗಬೇಕಾಗಿತ್ತು. ನಾನು ಮೊದಲು ಹೊರಟೆ. ನಮ್ಮ ಟೀಮ್ ವರ್ಕ್ ಹೇಗಿತ್ತು ಅಂತಂದರೆ ನಿಮಗೆ ಗೊತ್ತಿದೆ, ಆದರೂ ಕೂಡ ಕೃತಜ್ಞತಾ ಸಭೆಯಲ್ಲಿ ನೆನಪು ಮಾಡಿಕೊಳ್ಳಲೇಬೇಕು. ಪುತ್ತಿಲ ಅವರು ನೇಮಕ್ಕೆ ಹೋಗೋದು, ಮದುವೆಗೆ ಹೋಗೋದು, ಗೃಹ ಪ್ರವೇಶಕ್ಕೆ ಹೋಗೋದು, ಯಾರ್ಯಾರದ್ದೋ ಪ್ರಮುಖರ ಮನೆಗಳಿಗೆ ಹೋಗೋದು, ಹಳ್ಳಿಗೆ ಹೋಗೋದು. ಒಂದು ಕಡೆಯಿಂದ ಅವರು ಪಾಪ ಒಬ್ಬರೇ 2-3 ಕರ್ಕೊಂಡು ಅವರು ಸುತ್ತಾಡೋದು. ಇನ್ನೊಂದು ಟೀಮ್ ಇತ್ತು, ಉಮೇಶ್ ಗೌಡ್ರ ಟೀಮು. ಅವರು ಇವತ್ತು ಪುತ್ತಿಲ ಪರಿವಾರದ ತಾಲೂಕು ಕಾರ್ಯದರ್ಶಿ. ಅವರ ಟೀಮ್ ಏನ್ ಮಾಡ್ತಿತ್ತು ಅಂತಂದ್ರೆ ಬೂತಿಗೆ ಹೋಗ್ತಾ ಇತ್ತು, ಅಲ್ಲಿ ಕಾರ್ಯತಂತ್ರ ಹೆಣಿತಾ ಇತ್ತು, ಬೂತ್ ಸಮಿತಿಗಳನ್ನ ರಚನೆ ಮಾಡ್ತಾ ಇತ್ತು. ಹಾಗೊಂದು ಟೀಮ್ ಬೇರೆನೆ ಹೋಗ್ತಾ ಇತ್ತು. ಇವತ್ತು ನಾವು ಬಂದಿದ್ದೇವಲ್ವಾ ವಿಟ್ಲಕ್ಕೆ, ನಿನ್ನೆ ಪ್ರಸನ್ನ ಮಾರುತರು ಇವರೆಲ್ಲ ಬಂದು ಅವರು ಸಭೆ ಮಾಡಿ ಹೋದ್ರು. ದೊಡ್ಡ ಸಭೆಗೆ ಅವರು ಕಾಣಿಸೋದಿಲ್ಲ, 10 ಜನರ ಮುಂದೆ ಅವರು ಕಾಣಿಸ್ತಾರೆ. ಕಾರ್ಯತಂತ್ರ ಅಷ್ಟು ಗಟ್ಟಿ ಮಾಡಿ ಅವರು ಹೋಗ್ತಾರೆ. ಅವರು ವೇದಿಕೆಯಲ್ಲಿ ಕಾಣಿಸೋದಿಲ್ಲ, ಅವರ ಕೆಲಸ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ನಿಜವಾಗ್ಲೂ ಅವರಿಂದಲೇ ಈ ಬಹುದೊಡ್ಡ ಸಂಖ್ಯೆ ಸೇರ್ಲಿಕ್ಕೆ ಕಾರಣ ಆಗ್ತಿದ್ದು ಆ ಒಂದು ಟೀಮ್ ಬೇರೆ ಇತ್ತು. ಭಾಷಣ ಮಾಡೋರ ನಮ್ಮಂತವರ ಟೀಮು ಮತ್ತೊಂದು ಕಡೆ ಭಾಷಣ ಮಾಡ್ಕೊಂಡು ಹೋಗ್ತಾ ಇತ್ತು. ಇನ್ನೊಂದು ಕಡೆ IT ಸೆಲ್ ಅಂತ ಇತ್ತು. ಕಳೆದ ಬಾರಿ ಬಿಜೆಪಿಗಾಗಿ ವರ್ಕ್ ಮಾಡಿದಂತಹ ಕಂಪ್ಯೂಟರ್ ಬಟನ್ ಮುಂದೆ 24 ಗಂಟೆ ಅವ್ರ ಕೆಲಸ ಇರೋದು, ಮೊಬೈಲ್ ಮುಂದೆ ಅವ್ರ ಕೆಲಸ ಇರೋದು. ಒಂದು ಭಾಷಣ ಶುರು ಮಾಡಿ ಮುಗಿಯುವುದರ ಒಳಗಡೆ 30 ಸೆಕೆಂಡಿನ ನಮ್ಮದೇ ಭಾಷಣ ನಮ್ಮ ವಾಟ್ಸಪ್ಪಿಗೆ ಬರ್ತಾ ಇತ್ತು. ವಿಡಿಯೋ ಕಟ್ಟಾಗಿ ಬೇಕಾದ ಹಾಡನ್ನ ಸೇರಿಸಿ ಬರ್ತಾ ಇತ್ತು. ಆ ಟೀಮ್, ನನಗೆ ಟಿವಿ ಆಂಕರ್ ಒಬ್ಬರು ಹೇಳಿದರು, ಸೋಷಿಯಲ್ ಮೀಡಿಯಾದಲ್ಲಿ ಎಂತ ಟ್ರೆಂಡ್ ಅನ್ನ ಹುಟ್ಟಾಕಿದ್ರಿ ಮಾರ್ರೆ, ಇನ್ನೊಬ್ಬ ಮೂಗು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಹವಾ ಸೋಷಿಯಲ್ ಮೀಡಿಯಾ. ಎಲ್ಲಿ ನೋಡಿದ್ರು ಕೂಡ ಪುತ್ತಿಲ ಅಂತ ಹೇಳಿ. ಅಂತ ಟೀಮು ಯಾರಿಗೂ ಕಾಣಲಿಲ್ಲ. ಇವತ್ತಿಗೂ ಕೂಡ ನಿಮ್ಮ ಮುಂದೆ ಅವರು ಕಾಣುವುದಿಲ್ಲ. ಆದರೆ ಅವರು ಎಷ್ಟು ಸ್ಟ್ರಾಂಗ್ ಅಂತ ನನಗೆ ಗೊತ್ತಿದೆ. ನಾನು ಬಹಳ ಹತ್ತಿರದಿಂದ ಗಮನಿಸಿದ್ರಿಂದ ನನಗೆ ಗೊತ್ತಿದೆ ಅಷ್ಟು ಅದ್ಭುತವಾಗಿ. ಮತ್ತು ನಾನು ಒಂದು ಗ್ರೂಪಲ್ಲಿ ಇರೋದಲ್ಲ, ನಾನು IT ಸೆಲ್ನವರ ವಾಟ್ಸಪ್ ಗ್ರೂಪಲ್ಲಿ, ವಿಟ್ಲದವರ ಪುತ್ತಿಲ ಪರಿವಾರದ ವಾಟ್ಸಪ್ ಗ್ರೂಪಲ್ಲಿ, ಪಾಣಾಜಿಯವರ ವಾಟ್ಸಪ್ ಗ್ರೂಪಲ್ಲಿ, ಪೆರ್ನೆಯವರ, ಕೆದಿಲದವರ, ಅರ್ಲಪದವಿನವರ ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ನಾನಿರೋದ್ರಿಂದ ನನಗೆ ಯಾವ ಪರಿಸರದಲ್ಲಿ ಯಾವ ಕೆಲಸಗಳು ನಡೀತಾ ಇವೆ ಅಂತ ಕೇಳಿ ಪಕ್ಕಾ ಲೆಕ್ಕಾಚಾರ ನನಗೂ ಸಿಗ್ತಾ ಇತ್ತು, ಇವತ್ತಿಗೂ ಸಿಗ್ತಿದೆ. IT ಸೆಲ್ಲಿನ ವಾಟ್ಸಪ್ ಗ್ರೂಪಲ್ಲಿ ನಾನು ಗಮನಿಸ್ತಾ ಇದ್ದೆ ಎಷ್ಟು ಅದ್ಭುತವಾದಂಥ ಕೆಲಸ ಅವರು ಮಾಡ್ತಾ ಹೋದ್ರು ಅಂತಂದ್ರೆ. ಇನ್ನೊಂದು ಟೀಮ್ ಇತ್ತು, ಅವ್ರು ಮಾಡೋದೇನು ಅಂತಂದ್ರೆ, ಅವರು ದಿನನಿತ್ಯ ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಪೋಸ್ಟರ್ ರೆಡಿ ಮಾಡೋದು. ಒಂದು ಸುಂದರವಾದ ಪೋಸ್ಟರ್ ರೆಡಿ ಆಯಿತು ಅಂತಂದ್ರೆ ಅದು ತನ್ನಿಂತಾನಾಗಿ ವೈರಲ್ ಆಗ್ತಾ ಇದ್ವು. ಒಂದು ಪೋಸ್ಟರ್ ಅಷ್ಟು ಅದ್ಭುತವಾಗಿ, ಕೃಷ್ಣ ಸರಿ ಆಯ್ತಾ, ಬರ್ದದ್ದೆಲ್ಲ ಸರಿ ಆಯ್ತಾ, ಅಕ್ಷರ ಸರಿ ಉಂಟಾ ಅಂತ ಕೇಳೋದು, ಪೋಸ್ಟ್ ಮಾಡೋದು. ಆ ಟೀಮ್ ಬೇರೆ ಇತ್ತು. ಇನ್ನು ಹಳ್ಳಿಗಳಲ್ಲಿ ದೇವದುರ್ಲಭ ಕಾರ್ಯಕರ್ತರು ಅಂತ ನಾವು ಏನು ಕರೀತೇವೆ, ಹಳ್ಳಿಗಳಲ್ಲಿ ಪ್ರತಿ ಮನೆಗೆ ಭೇಟಿ ಕೊಟ್ಟು, ನಮ್ಮ ಕೆದಿಲದ ಮೀಟಿಂಗ್ ಇವತ್ತು ನಮ್ಮ ಮನೆಯಲ್ಲಿ, ನಾನು ಅರ್ಜೆಂಟಾಗಿ ಕೃಷ್ಣಣ್ಣ ನಿಮ್ಮ ಮೀಟಿಂಗಿಗೆ ನನ್ನ ಮನೆಯಲ್ಲಿ ಮೀಟಿಂಗು, ನೀವು ತೊಂದರೆ ಇಲ್ಲ, ನೀವು ವಿಟ್ಲಕ್ಕೆ ಹೋಗಬೇಕು ಅಂತ ಫೋನ್ ಬಂತು. ಅದರಿಂದ ವಿಟ್ಲಕ್ಕೆ ಓಡ್ಕೊಂಡು ಬಂದೆ. ನಮ್ಮ ಮನೆಯಲ್ಲೇ ಇವತ್ತು ನಮ್ಮ ಗ್ರಾಮದ ಮೀಟಿಂಗ್ ಆಗ್ತಾ ಉಂಟು, ಪುತ್ತಿಲ ಪರಿವಾರದ ಮೀಟಿಂಗ್ ಆಗ್ತಾ ಉಂಟು. ಇರಲಿ, ಈ ಥರದ
ನಾನು ನಮ್ಮ ಮನೆಯಲ್ಲಿ ಕೇಳಿದೆ, ನನ್ನ ಹೆಂಡತಿ ಹತ್ರ ಹೇಳಿದ್ದೆ, ಯಾರ್ಯಾರು ಓಟ್ ಕೇಳ್ಕೊಂಡು ಬಂದರೆ ನಾನಿರೋದಿಲ್ಲ ಮನೆಯಲ್ಲಿ, ಏನೇನು ಮಾತಾಡಲೇಬೇಕು, ಸುಮ್ಮನೆ ಕಳಿಸಬಾರದು ಅಂತ ನನ್ನ ಹೆಂಡತಿಗೆ ನಾನು ಟ್ರೈನಿಂಗ್ ಕೊಡಿಸಿದ್ದೆ. ಆದರೆ ಪುಣ್ಯಾತ್ಮರು ಯಾರೂ ನನ್ನ ಮನೆಗೆ ಬರಲಿಲ್ಲ, ನಮ್ಮವರು ಬರಲಿಲ್ಲ, ಟೈಮ್ ವೇಸ್ಟು ಅಂತ. ನಮ್ಮವರು ಪುತ್ತಿಲ ಪರಿವಾರದವರು ನಮ್ಮ ಮನೆಗೆ ಬರಲಿಲ್ಲ, ಯಾರೂ ಬರಲಿಲ್ಲ. ನಾನು ಕೇಳಿದೆ ಇವತ್ತು ನಮ್ಮ ಹುಡುಗರ ಹತ್ರ, ಏನು ಮಾರ್ರೆ BJP ಅವ್ರ ಮನೆಗೆ ನೀವು ಹೋಗ್ಲಿಲ್ವಾ? ಒಂದು ಮನೆ ಬಿಟ್ಲಿಲ್ಲ ಕೃಷ್ಣಣ್ಣ ಹೇಳಿದ್ರು ಅವರು. ಅವ್ರು ಹೋಗಿದ್ದಾರೆ. ದೇವ ದುರ್ಲಭ ಕಾರ್ಯಕರ್ತರಲ್ಲದೆ ಇನ್ಯಾವ ಪದಗಳಿಂದ ಅವರನ್ನ ಕರಿಬೇಕು ಹೇಳಿ? ಪ್ರತಿ ಮನೆಗೆ ಭೇಟಿ ಕೊಟ್ಟು ಆ ತರದ ಒಂದು ಪುತ್ತಿಲ ಪರಿವಾರದ ಅಲೆಯನ್ನ ಸೃಷ್ಟಿ ಮಾಡದೇ ಇರ್ತಿದ್ರೆ ನಮಗೆ ಈ ದಿಗ್ವಿಜಯ ಸಾಧ್ಯನೇ ಆಗ್ತಿರ್ಲಿಲ್ಲ. ಅದೊಂದು ಟೀಮ್ ಬೇರೆನೇ ಇತ್ತು. ಹೀಗೆ ಬೇರೆ ಬೇರೆ 33 ಕಡೆ ಕಾರ್ನರ್ ಮೀಟಿಂಗ್ಗಳು ನಡೆದಿದ್ದಾವೆ. ನೀವು ಸುಮ್ಮನೆ ಲೆಕ್ಕಾಚಾರ ಹಾಕಿ, ಮೊನ್ನೆಯ 1 ತಿಂಗಳ ಪೇಪರ್ಗಳನ್ನು, ದಿನಪತ್ರಿಕೆಗಳನ್ನು ಗಮನಿಸಿ, ನಾವು ಮಾಡಿದಷ್ಟು ಕಾರ್ನರ್ ಮೀಟಿಂಗ್ಗಳನ್ನು BJP ಮಾಡಲಿಲ್ಲ, ಕಾಂಗ್ರೆಸ್ ಮಾಡಲಿಲ್ಲ. ನಾವು ಮಾಡಿದಷ್ಟು ಸಮಾವೇಶಗಳು 8 ಸಮಾವೇಶ ಮಾಡಿದೆವು ನಾವು. ನಿಮ್ಮ ವಿಟ್ಲದ ಸಮಾವೇಶ ಇತ್ತಲ್ಲ, ಉಪ್ಪಿನಂಗಡಿ ಸಮಾವೇಶ ಇತ್ತಲ್ಲ, ಪುತ್ತೂರು ಸಮಾವೇಶ ಇತ್ತಲ್ಲ, 33 ಕಾರ್ನರ್ ಮೀಟಿಂಗ್ಗಳಿಗೆ 300 ಜನ ಕನಿಷ್ಠ. ಈ ದೊಡ್ಡ ದೊಡ್ಡ ಸಮಾವೇಶಗಳಿಗೆ ಕನಿಷ್ಠ 3000 ಜನ. ಇಂಥ ದೊಡ್ಡ ಸಮಾವೇಶ 8, 33 ಕಾರ್ನರ್ ಮೀಟಿಂಗು, ಫೀಲ್ಡ್ ವರ್ಕು, IT ಸೆಲ್ನಿಂದ ಸೋಷಿಯಲ್ ಮೀಡಿಯಾ, ಮತ್ತೊಂದು TV ಡಿಬೇಟಲ್ಲಿ ಭಾಗವಹಿಸುವ ಮತ್ತೊಂದು ತಂಡ. ಈ ತರದ ಅದ್ಭುತವಾದಂಥ ಟೀಮ್ ವರ್ಕ್ ನನಗೆ TV ಆಂಕರ್ ಹೇಳಿದ್ದು, ಈ ಟೀಮ್ ಪ್ರಮೋದ್ ಮುತಾಲಿಕರಿಗೆ ಸಿಕ್ಕಲಿಲ್ಲ ಕೃಷ್ಣಣ್ಣ ಅಂತ. ಅರುಣ್ ಕುಮಾರ್ ಪುತ್ತಿಲ ಈ ತರ ಯಾಕಾದ್ರು ಅಂತಂದ್ರೆ, ಅರುಣ್ ಕುಮಾರ್ ಪುತ್ತಿಲ ಹಿಂದೆ ಇದ್ದಂಥ ಟೀಮೇ ಕಾರಣ ಅಂತ ಹೇಳಿ ಒಬ್ಬ TV ಆಂಕರ್ ನನಗೆ ಹೇಳಿದರು. ಆದದ್ರಿಂದ ಕೃತಜ್ಞತೆ ಸಲ್ಲಿಸಲೇಬೇಕಲ್ಲ. ಆದರೆ ಬಂಧುಗಳೇ, ಸತ್ಯ ಏನು ಅಂತಂದ್ರೆ, ಒಂದು ಇಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತಂದ್ರೆ ಕೋಟಿಗಟ್ಟಲೆ ಖರ್ಚಾಗ್ತದೆ. ಒಬ್ಬರು ಅವರಿಗೆ ಟಿಕೆಟ್ ಸಿಗಲಿಲ್ಲ, ನನಗೆ ಗೊತ್ತಿದೆ. ಯಾಕೆ ಅಂತಂದರೆ ಅವರ ಪರವಾಗಿ ಕ್ಯಾಂಪೇನಿಗೆ ಹೋಗಿದ್ದೇನೆ ನಾನು, 15 ಬಾರಿ ಹೋಗಿದ್ದೇನೆ ನಾನು. ಯಾವುದು ಅಂತ ಬೇಡ, ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅವರು ಪಾಪ ಅವರು ಸೋತಿದ್ದಾರೆ, ಅಲ್ಲಿ BJPಯೂ ಸೋತಿದೆ. ಆದರೆ ಆ ಮನುಷ್ಯ ಡಿಪ್ರೆಷನಿಗೆ ಒಳಗಾಗಿದ್ದಾರೆ. ಆ ಮನುಷ್ಯ ನ್ಯಾಚುರೋಪತಿ ಚಿಕಿತ್ಸೆಗೆ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಅವರು ನನ್ನ ಮಿತ್ರನಿಗೆ ಕಾಲ್ ಮಾಡಿ, ನನಗೆ ಯಾವುದು ಬೇಡ, ನಾನು ತೀರ್ಥಯಾತ್ರೆ ಹೊರಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಮನುಷ್ಯ ಖರ್ಚು ಮಾಡಿದ್ದು 45 ಕೋಟಿ ರೂಪಾಯಿ ಟಿಕೆಟ್ ಅನೌನ್ಸ್ ಆಗುವುದಕ್ಕಿಂತ ಮೊದಲು. ಟಿಕೆಟ್ ಅನೌನ್ಸ್ ಆಗುವುದಕ್ಕಿಂತ ಮೊದಲು ಆ ಮನುಷ್ಯ ಖರ್ಚು ಮಾಡಿದ ದುಡ್ಡು. ನಾವು ಪುತ್ತಿಲ ಟೀಮ್ ಬರೀ 18 ಲಕ್ಷ ಅಷ್ಟೇ ಖರ್ಚು ಮಾಡಿದ್ದು ರೀ. 18 ಲಕ್ಷ ಖರ್ಚು ಮಾಡಿ 20 ದಿವಸದಲ್ಲಿ 62,424 ವೋಟುಗಳನ್ನು ಬಾಚಿಕೊಂಡು ನಮ್ಮ ಸ್ವಾಭಿಮಾನವನ್ನು ಮೆರೆದಿದ್ದೇವೆ. ಇದು ಪುತ್ತಿಲ ಹಿಂದೆ ಇದ್ದಂಥ ಟೀಮ್ ಮಾಡಿದ ಕೆಲಸ ಅಲ್ಲದೆ ಇನ್ಯಾವುದೂ ಅಲ್ಲ, ಖಂಡಿತ ಅಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.